ಪಲಿ 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 ಪಯ ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಿಖಿಲ್ ಮಾತ ಮೋಕೆಡೆ ಎತ್ಕೊಂಡು ಹೊಸ ಕುರಲ್ದ ಇನ್ನಿತ ಸುದ್ದಿಗೊಂಚಲನ್ನು ಶುರು ಮಾಡ್ತಂದಲ್ಲ. ಸುದ್ದಿಗೊಂಚಲಿಗೆ ಸ್ವಾಗತ. ಕೋಟೆಕಾರ ಪಟ್ಟಣ ಪಂಚಾಯತದ ಹೊಸ ಅಧ್ಯಕ್ಷರಾದ ಶ್ರೀಮತಿ ದಿವ್ಯಾ ಸತೀಶ್ ಶೆಟ್ಟಿ ನಡಾರ್, ಉಪಾಧ್ಯಕ್ಷರಾದ ಪ್ರವೀಣ್ ಐ ಬಗಂಬಿಲ ಗುರುವಾರ ಕಾಂಡ ಎಡ್ಡ ಏಳಿಯ ಗಲಿಗೇಡು ದೈವ ದೇವರನ್ನ ಅನುಗ್ರಹ ನಟ್ಟೊಂದು ಬಿಜೆಪಿ ಪ್ರಮುಖರನ್ನ ಉಪಸ್ಥಿತಿಟ್ಟು ಅಧಿಕಾರ ಸ್ವೀಕಾರ ಮಾಡ್ಕೊಂಡರು. ಕೋಟೆಕಾರ್ ಪಟ್ಟಣ ಪಂಚಾಯತ್ದ ಹೊಸ ಅಧ್ಯಕ್ಷರಾದ ಶ್ರೀಮತಿ ದಿವ್ಯಾ ಸತೀಶ್ ಶೆಟ್ಟಿ ನಡಾರ್, ಉಪಾಧ್ಯಕ್ಷರಾದ ಪ್ರವೀಣ್ ಐ ಬಗಂಬಿಲ ಗುರುವಾರ ಕಾಂಡೆ ಪಕ್ಷ ಪ್ರಮುಖರ ಉಪಸ್ಥಿತಿಟ್ಟು ಅಧಿಕಾರ ಸ್ವೀಕಾರ ಮಾಡಿದರು. ಕೋಟೆಕಾರ್ ಪಟ್ಟಣ ಪಂಚಾಯತಿನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಈ ಪದಗ್ರಹಣ ಕಾರ್ಯಕ್ರಮದಲ್ಲಿ ನಾವು ಈ ಸಂದರ್ಭದಲ್ಲಿ ನಾವಿದ್ದೇವೆ. ಇಂದಿನ ಈ ಕಾರ್ಯಕ್ರಮ ಸುಸೂತ್ರವಾಗಿ ಬರತಕ್ಕಂಥ ಅವಧಿಯಲ್ಲಿ ಕೋಟೆಕಾರ್ ಪಟ್ಟಣ ಪಂಚಾಯತಿನ ಸಮಗ್ರ ಅಭಿವೃದ್ಧಿಗೋಸ್ಕರ ನಮ್ಮ ನೂತನ ಅಧ್ಯಕ್ಷರಾಗಿ ದಿವ್ಯಾ ಶೆಟ್ಟಿ ಮತ್ತು ಪ್ರವೀಣ್ ಬಗಂಬಿಲ್ ಅವರು, ಉಪಾಧ್ಯಕ್ಷರಾಗಿ ಪ್ರವೀಣ್ ಬಗಂಬಿಲ್ ಅವರು ಇವತ್ತು ಪದಗ್ರಹಣ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಮಾಂಗಲ್ಯ ದೇವರಾದಂಥ ಶ್ರೀ ಸೋಮನಾಥ ದೇವರು, ಹಾಗೆ ಕೊಂಡಾನದ ಕ್ಷೇತ್ರದ 3 ಶಕ್ತಿಗಳು ಮುಂದಿನ ದಿನಗಳಲ್ಲಿ ಕೋಟೆಕಾರ್ ಪಟ್ಟಣ ಗ್ರಾಮ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲು, ಹಾಗೆ ಸಾಮಾನ್ಯರ ಕಷ್ಟಗಳಿಗೆ ಸ್ಪಂದನೆ ಕೊಡ್ತಕ್ಕಂಥ ಶಕ್ತಿಯನ್ನು ನಮ್ಮ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೆ ನೀಡಲಿ. ಮುಂದೆ ಬರತಕ್ಕಂಥ ಎಲ್ಲ ದಿವಸಗಳಲ್ಲಿ ನಮ್ಮ ಜನಸಾಮಾನ್ಯರ ಕಷ್ಟಗಳಿಗೆ ಪರಿಹಾರ ಹುಡುಕುವಂಥ ಈ ಸಮಸ್ತ ನಾಗರಿಕರಿಗೆ ಒಳ್ಳೆಯ ಒಂದು ಆಡಳಿತವನ್ನು ಕೊಡುವಂಥ ಶಕ್ತಿಯನ್ನು ಅಧ್ಯಕ್ಷರಿಗೂ ಮತ್ತು ಉಪಾಧ್ಯಕ್ಷರಲ್ಲಿ ಆ ದೇವರು ನೀಡಲಿ ಅಂತ ಪ್ರಾರ್ಥಿಸುತ್ತಾ, ಇನ್ನು ಮುಂದೆ ನಮ್ಮ ಕೋಟೆಕಾರಿನ ಪಟ್ಟಣ ಪಂಚಾಯತ್ ನೂತನ ಅಧ್ಯಕ್ಷರಾದಂಥ ದಿವ್ಯಾ ಶೆಟ್ಟಿ ಮತ್ತು ಉಪಾಧ್ಯಕ್ಷರಾಗಿರ್ತಕ್ಕಂಥ ಪ್ರವೀಣ್ ಬಗಂಬಿಲ್ ಅವರು ತಮ್ಮ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನವನ್ನು ವಹಿಸಲಿಕ್ಕಿದ್ದಾರೆ. ಬಿಜೆಪಿ ಮುಖಂಡರು ಸಂತೋಷ್ ಕುಮಾರ್ ರೈ ಬೋಳಿಯಾರ್, ಚಂದ್ರಶೇಖರ್ ಒಚ್ಚಿಲ್, ಪ್ರಧಾನ ಕಾರ್ಯದರ್ಶಿ ದಯಾನಂದ ತೊಕ್ಕೋಟು, ಪ್ರಮುಖರು ಶ್ರೀಮತಿ ಸೌಮ್ಯ ಆರ್ ಶೆಟ್ಟಿ, ವಕ್ತಾರರು ಮೋಹನ್ ರಾಜ್ ಸೋವೂರು ಪಾತಿರೊಂದು ಹೊಸ ಅಧ್ಯಕ್ಷರು ಉಪಾಧ್ಯಕ್ಷರ ಅವಧಿಡು ಕೋಟೆಕಾರ್ ಪಟ್ಟಣ ಪಂಚಾಯತ್ ಎಡ್ಡೆ ಅಭಿವೃದ್ಧಿ ಆವಡ ಪಣದು ಶುಭ ಹಾರೈಸಿರು. ಸೋಮನಾಥ ದೇವರನ್ನ ಆಡಳಿತಕ್ಕೆ ಒಳಪಟ್ಟನಂಚಿನ ಈ ಗ್ರಾಮ ನೂತನ ಅಧ್ಯಕ್ಷರಾದ ನಮ್ಮ ಮಾತ ಭಾರಿ ಪ್ರೀತಿದ ನಮ್ಮ ಸಹೋದರಿಯಾದಂಚಿನ ದಿವ್ಯಾ ಸತೀಶ್ ಶೆಟ್ಟಿಲ್ಲ, ಉಪಾಧ್ಯಕ್ಷರಾದ ಪ್ರವೀಣ್ ಐ ಬಗಂಬಿಲ ಮೆಗ್ಲೆ ಆಯ್ಕೆ ಆಯ್ತು. ಮೆಗ್ಲಿನ ಆಯ್ಕೆ ಮನ್ಪುನಂಚಿನ ನೆಟ್ಟು ಭಾರಿ ಶೋಕರು ಭಾರಿ ಪೊರ್ಲು ಮಾತೆಲ್ಲ ಆಶೀರ್ವಾದದ ತಂದು ಇನಿ ಆಗ್ಲ ಅಧಿಕಾರ ಸ್ವೀಕಾರ ಮನ್ಪುನಂಚಿನ ಈ ಪೊರ್ಲ ಕಂಠದ ಈ ಪೊರ್ತು ಎಂಚಿನಲ್ಲ ವಿಘ್ನ ಇತ್ತನ್ನೆಲ್ಲ ವಿಘ್ನನು ಕಡ್ಪರಾಜವು ಪಾಡ್ತು. ಪ್ರತಿ ಒಂದು ಇಂದು ಇತ್ತನ್ನೆಲ್ಲ ದೇವರನ್ನ ಹಿರಿಯಕ್ಲನ ಮಾತೆರನ್ನೆಲ್ಲ ಪಾಟಿದ ಆ ಹಿರಿಯ ನೇತಾರನಟ್ಲೆ ಪಾಟಿನ ಒಂದು ಮಂದಿನಟ್ಲೆ ನಾ ಪೂರನ ಆಶೀರ್ವಾದ ತಂದು ಮುಲ್ತ ಈ ಕೋಟೆಕಾರ್ ಪಟ್ಟಣ ಪಂಚಾಯತ್ ಮಾತ ಆ ಜನ ಪ್ರತಿನಿಧಿನ ಕೌನ್ಸಿಲರ್ನ ಪೂರೆಲ್ಲ ಒಟ್ಟಾದು ಒಂಜಾದು ವಿಶ್ವಾಸದೆ ತಂದು
ಕೋಟೆಕಾರ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಮಂತದು ಪಟ್ಟಣ ಪಂಚಾಯತ್ ಇಂಚಿನ ಪಟ್ಟಣ ಪಂಚಾಯತ್ ಇಜ್ಜಿ ಪನ್ಪುನ ಒಂಜಿ ಮಾದರಿಯಾನ ಪಟ್ಟಣ ಪಂಚಾಯತ್ ಮನ್ಪೆರೆ ಮಾತೆಲ್ಲ ಕೆಲವೊಂದು ಸತಿ ನಿಖಿಲ ತ್ಯಾಗ ಮನ್ಪುಣ ಇಂಚಿನ ಸಮಯ ಬರು ತ್ಯಾಗ ಮನ್ಪುಣ ಕೊಟ್ಟು ತ್ಯಾಗ ಮಂತದೆ ವಿಶ್ವಾಸದ ಕೊಟ್ಟು ವಿಶ್ವಾಸದ ತಂದು ಮಾತೆಲ್ಲ ಒಟ್ಟಾದು ಒಂಜಪ್ಪೆ ಜೋಕ್ಲೆ ಲೆಕ್ಕ ಇನಿ ಜಾತಿ ಪನ್ಪುಣ ಒಂಜಿ ಭಾರಿ ಮಲ್ಲ ಇಂದು ಇತ್ತನಲ್ಲ ಜಾತಿ ಮತ ಭೇದ ಹೆಜ್ಜೆ ಅಂದ್ರೆ ಶ್ರೀಮಂತ ಬಡತನ ಅಂತರ ಹೆಜ್ಜೆ ಅಂದ್ರೆ ನಮ್ಮ ಮಾತ ಒಂಜಪ್ಪೆ ಜೋಕ್ಲವು ಭಾರತಾಮಿನ ಜೋಕ್ಲು ಪನ್ಪುಣ ಆ ಮಾದರಿ ಆಯ್ನಂಚಿನ ಒಂಜಿ ಸನ್ನಿವೇಶ ಈ ಪೊರ್ತರು ಇಪ್ಪುನಂಚಿನ ಈ ವೇದಿಕೆಗೆ ಊಲ ಒಂಜಿ ಕಂಟಕ ಬರಂದ್ರೆ ಆತ ಪೊರ್ಲುಡು ಅವು ದಿವ್ಯಕ್ಕೆಲ್ಲ ಪ್ರವೀಣನ್ನೆಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರಾದ ಮಾತೆರಲ್ಲ ಖಾಲಿ ನಮ್ಮ ಬಿಜೆಪಿದದ್ದು ಇಡೀ ಪಟ್ಟಣ ಪಂಚಾಯತ್ ಮಾತಾ ಕೌನ್ಸಿಲರ್ನೆಲ್ಲ ಒಟ್ಟಾದ ವಿಶ್ವಾಸತೆ ತಂದು ಪೊರ್ಲುದ ಅಧಿಕಾರ ಮಂತದ್ದು ಏರೇರಡ ಅನುದಾನ ಬಂದರೇರುಂಡ ಐದು ನೀವು ಒಟ್ಟಾದ ಪೋದು ಕೇಂದ್ರ ಬಂದತ್ತದೆ ಮುಂದೆ ಅಧಿಕಾರಿ ವರ್ಗದಕ್ಕೆಲ್ಲ ವಿಶ್ವಾಸತೆ ತಂದು ಓಲ್ಲ ಒಂಜಿ ಚೂರ್ಲ ಭ್ರಷ್ಟಾಚಾರ ಆ ಒಂದು ಲೆಕ್ಕ ತೂದು ಅಭಿವೃದ್ಧಿಯ ಬಗ್ಗೆ ಚಿಂತನೆ ಮಂತೊಂದು ಮಾತೆರೆಲ್ಲ ಎಡ್ಡೆ ರೀತಿ ಈ ಕೋಟೆಕಾರ ಪಂಚಾಯತ್ ಅಧಿಕಾರ ಸ್ವೀಕಾರ ಮನ್ಪುನ ಜನ ಕೊಡ್ತಾರೆ ನಿಮಗೆ ದೇವಿರಡ ಕೇಂದ್ರ ಆಶೀರ್ವಾದ ಮನ್ಪುನಿ ಎಡ್ಡೆ ಅಧಿಕಾರ ಬರಲೆ ಪರಿವಾರಕ್ಕೆ ಭಾರಿ ವಿಶ್ವಾಸ ಇದೆ. ಇವರು ಕೊಟ್ಟಂಥ ಜವಾಬ್ದಾರಿಯನ್ನು ಒಳ್ಳೆಯ ರೀತಿಯಲ್ಲಿ ನಿರ್ವಹಣೆ ಮಾಡ್ತಾರೆ. ಯಾರಿಗೂ ಕೂಡ ತಾರತಮ್ಯ ಮಾಡೋದಿಲ್ಲ. ಎಲ್ಲರನ್ನು ಒಟ್ಟಿಗೆ ತೆಗೆದುಕೊಂಡಾಗ ಈ ಒಂದು ಭಾರತೀಯ ಜನತಾ ಪಾರ್ಟಿ ಇರ್ಬೋದು, ಪರಿವಾರ ಇರ್ಬೋದು, ಒಂದು ಐಕ್ಯ ಪ್ರಕ್ರಿಯೆಯಲ್ಲಿ ಮಾಡಿದ್ದಕ್ಕೆ ಸಾರ್ಥಕತೆ ಬರ್ತದೆ ಅನ್ನುವಂಥ ಆ ಒಂದು ಸಂತೋಷವನ್ನು ಈ ಸರಿ ವ್ಯಕ್ತಪಡಿಸುತ್ತಾ ಮುಂದಿನ ದಿನಗಳಲ್ಲಿ ಅವರಿಗೆ ಒಳ್ಳೆಯ ರೀತಿಯಲ್ಲಿ ಅಂದರೆ ಕೋಟೆಕಾರ ಪಟ್ಟಣ ಪಂಚಾಯತ್ ಹೇಳಿದ್ರೆ ಒಂದು ದೊಡ್ಡ 4 ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ಆನಂತರ ಒಂದಷ್ಟು ಕೈಗಾರಿಕಾ ಉದ್ಯಮಗಳು ಇರುವಂಥ ಒಂದು ಪ್ರದೇಶ. ಕರ್ನಾಟಕದಲ್ಲಿ ಬಹಳಷ್ಟು ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಒಳ್ಳೆಯ ಸಂಪನ್ಮೂಲ ಕ್ರೋಢೀಕರಣವಾಗಿರ್ತಕ್ಕಂಥ ಒಂದು ಗ್ರಾಮ ಇದು. ಅದರ ಒಂದು ಇದನ್ನು ಎಲ್ಲರಿಗೂ ಕೂಡ ತಾರತಮ್ಯ ಮಾಡದೆ ಒಳ್ಳೆಯ ರೀತಿಯಲ್ಲಿ ನಿರ್ವಹಣೆ ಮಾಡುವಂಥ ಆ ಒಂದು ಜವಾಬ್ದಾರಿಯನ್ನು ಅವರಿಗೆ ಕೊಟ್ಟಿದ್ದಾರೆ. ಪಕ್ಷ ವಿಶ್ವಾಸವನ್ನು ಕೂಡ ನಮ್ಮ ದಯಾನಂದ ಪ್ರಧಾನ ಕಾರ್ಯದರ್ಶಿ ಕೂಡ ಇದ್ದಾರೆ. ಇವತ್ತು ಇನ್ನು ಮುಂದಿನ ದಿನಗಳಲ್ಲಿ ಅವರಿಗೆ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಆ ದೇವರು, ಸೋಮನಾಥ ದೇವರು, ನಾವು ನಂಬಿರ್ತಕ್ಕಂಥ ಮಾಗಡೆಯ ಎಲ್ಲ ದೈವ ದೇವರುಗಳಿಗೂ ಕೂಡ ಅವರಿಗೆ ಒಂದು ಶಕ್ತಿಯನ್ನು ಕೊಡಲಿ, ಎಲ್ಲರನ್ನ ಪ್ರೀತಿಯಲ್ಲಿ ಈ ಗ್ರಾಮ ಪಂಚಾಯತ್ನ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂಥ ಕೆಲಸ ಕಾರ್ಯ ಅವರಿಂದ ಆಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಅವರಿಗೆ ಒಂದು ಶುಭ ಸಂದರ್ಭದಲ್ಲಿ ಕೋಟೆಕಾರ ಪಟ್ಟಣ ಪಂಚಾಯತ್ನಲ್ಲಿ ಮುಂದೆ ಒಳ್ಳೆಯ ಸಮಗ್ರ ಅಭಿವೃದ್ಧಿಯನ್ನು ಮಾಡಬೇಕು. ಹಾಗೆ ಭ್ರಷ್ಟಾಚಾರ ರಹಿತಂಥ ಒಂದು ಅಧಿಕಾರವನ್ನು ನಮ್ಮ ಈಗಿನ ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಕೋಟೆಕಾರ ಪಟ್ಟಣ ಪಂಚಾಯತ್ನಲ್ಲಿ ಮಾಡಬೇಕು ಎನ್ನುವಂಥ ಒಂದು ವಿಶ್ವಾಸವನ್ನು ಇಟ್ಕೊಂಡು ಶ್ರೀದೇವರು ಎಲ್ಲ ನಾವು ನಂಬಿದಂಥ ದೈವಗಳು ಎಲ್ಲ ಅವರಿಗೆ ಒಳ್ಳೆಯ ರೀತಿಯ ಆಶೀರ್ವಾದವನ್ನು ಮಾಡಬೇಕು ಅಂತ ಕೇಳಿಕೊಳ್ಳುತ್ತಾ ಮುಂದೆ ನಮ್ಮ ಉಪಾಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಳ್ಳುವಂಥ ಪ್ರವೀಣ್ ಬಗಾಮಿಲ್ ಅವರಿಗೆ ಒಳ್ಳೆಯದನ್ನು ಹಾರೈಸುತ್ತಾ ಮುಂದೆ ಅವರು ಪದಗ್ರಹಣವನ್ನು ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. बोलो भारत माता के जय, भारत माता के जय, वंदे मातरम, वंदे मातरम, वंदे मातरम. ಚುನಾವಣೆ ನಡೆದು ಎರಡು ವರ್ಷಗಳ ಕಾಲ ನಮ್ಮ ನಾಗರಿಕರಿಗೆ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಇಲ್ಲಿ ಪದಗ್ರಹಣ ಆಗದ ಸಂದರ್ಭದಲ್ಲಿ ಈಗ ಅದು ನಿವಾರಣೆ ಆಗಿದೆ. ಈ ಹೊತ್ತಲ್ಲಿ ನಮ್ಮ ಮಾಗನೆಯ ದೇವರು ಸೋಮನಾಥ, ಹಾಗೆ ನಮ್ಮ ಕೊಂಡಣ ದೇವರು, ಹಾಗೆ ಇಲ್ಲಿ ಪಿಲಿಚಾಮುಂಡಿ, ಹಾಗೆ ನಮ್ಮ ಮುಕಾಂಬಿಕಾ ದೇವನ್ನು ನೆನೆಸುತ್ತಾ, ಮಲಯಾಳ ಚಾಮುಂಡಿ ದೇವನ್ನು ಕೂಡ ನೆನೆಸುತ್ತಾ ಪದಗ್ರಹಣ ಆದಂಥ ಅಧಿಕಾರ ಸ್ವೀಕಾರ ಮಾಡಿದಂಥ ಅಧ್ಯಕ್ಷರಾದ ದಿವ್ಯಾ ಶೆಟ್ಟಿ ಹಾಗೂ ಪ್ರವೀಣ್ ಬಗಂಬಿಲ ಇವರಿಗೆ ಮೊದಲಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತಾ, ನಮ್ಮ ಹಿರಿಯರು ಹೇಳಿದಂತೆ ಒಟ್ಟು ನಮ್ಮ ಕೋಟೆಕಾರ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಏನು ಮೂಲಭೂತ ಸೌಕರ್ಯ ಇದೆ, ಒಟ್ಟು ಜನರಿಗೆ ಏನು ಮೂಲಭೂತ ಸೌಕರ್ಯ ಬೇಕು, ಈ ಎಲ್ಲ ವ್ಯವಸ್ಥೆಯನ್ನು ಮಾಡುವಲ್ಲಿ ನಮ್ಮ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ ಹಾಗೂ ನಮ್ಮ ಸದಸ್ಯರು ಕೂಡ ಎಲ್ಲರಿಗೂ ಕೂಡ ಆ ಭಗವಂತ ಶಕ್ತಿಯನ್ನು ನೀಡಲಂತ ಹೇಳುತ್ತಾ ಮಗದೊಮ್ಮೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದೇನೆ. ಕೋಟೆಕಾರ ಪಟ್ಟಣ ಪಂಚಾಯತ್ನ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ನಮ್ಮ ಸ್ನೇಹಿತರು ದಿವ್ಯಾ ಸತೀಶ್ ಶೆಟ್ಟಿ ಇವರಿಗೆ ಹಾರ್ದಿಕ ಧನ್ಯವಾದಗಳು. ಅವರ ಈ ಸಮಯದಲ್ಲಿ ಒಳ್ಳೆಯ ಕೆಲಸ ಆಗಲಿ ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಹಾಗೆ ಅವರ ಕನಸುಗಳು ಏನೇನಿದೆ, ಏನೆಲ್ಲ ಅವರಿಗೆ ಅಚೀವ್ ಮಾಡಲಿರುವುದೆಲ್ಲ ಒಳ್ಳೆ ರೀತಿಯಲ್ಲಿ ನಡೀತಿದ್ದ ಮತ್ತೊಮ್ಮೆ ಶುಭಾಶಯಗಳು. ತಂಕ್ಲೆನ ಅವಧಿಡ್ ಪಕ್ಷ ಪ್ರಮುಖರಿನ ಮಾರ್ಗದರ್ಶನ ಪಡೆಯೊಂದು, ಮಾತಾ ಸದಸ್ಯರಿನ ಬೆಂಬಲ ಪಡೆಯೊಂದು, ಕೇಂದ್ರ ಬೊಕ್ಕ ರಾಜ್ಯ ಸರ್ಕಾರದ ಅನುದಾನ ಪಡೆಯೊಂದು, ಅಭಿವೃದ್ಧಿಯ ಬೇಲೆ ಮಲ್ಪ ಪಣದು
ಅಧ್ಯಕ್ಷರು ಶ್ರೀಮತಿ ದಿವ್ಯಾ ಸತೀಶ್ ಶೆಟ್ಟಿ, ಉಪಾಧ್ಯಕ್ಷರು ಪ್ರವೀಣ್ ಐ ಬಗಂಬಿಲ ತೆರಿಪಾಯರು. ಗ್ರಾಮದ ದೇವರನ್ನು ಸ್ಮರಣೆ ಮಾಡುತ್ತಾ ಕೋಟೆಕಾರ ಪಟ್ಟಣ ಪಂಚಾಯತಿನ ಒಂದು ಅಧ್ಯಕ್ಷೆಯನ್ನಾಗಿ ಭಾರತೀಯ ಜನತಾ ಪಾರ್ಟಿ ಹಾಗೂ ಎಲ್ಲ ಕೌನ್ಸಿಲರ್ಗಳು ಸೇರಿ ನನ್ನನ್ನು ಇಷ್ಟೊಂದು ದೊಡ್ಡ ಜವಾಬ್ದಾರಿ ಹಾಗೂ ಜನರ ಸೇವೆಯನ್ನು ಮಾಡುವಂತಹ ಒಂದು ಭಾಗ್ಯವನ್ನು ಕೊಟ್ಟಿದೆ. ಈ ನನ್ನ ಅವಧಿಯಲ್ಲಿ, ಅಧಿಕಾರ ಅವಧಿಯಲ್ಲಿ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೇನೆ. ಕೋಟೆಕಾರ ಗ್ರಾಮವನ್ನು ಒಂದು ಮಾದರಿ ಪಟ್ಟಣ ಪಂಚಾಯತನ್ನಾಗಿ ಮಾಡುವ ಒಂದು ಕನಸುಂಟು. ಅದಕ್ಕೆ ಎಲ್ಲ ಕೌನ್ಸಿಲರ್ಸ್ಗಳು ಹಾಗೂ ಅಧಿಕಾರಿ ಸಿಬ್ಬಂದಿ ವರ್ಗದವರು ಹಾಗೂ ಎಲ್ಲ ಗ್ರಾಮಸ್ಥರು, ಹಾಗಾಗಿ ನಮಗೆ ಸುಮಾರು ಮೆಡಿಕಲ್ ಕಾಲೇಜುಗಳಿವೆ. ಅವರ ಒಂದು ಸಲಹೆ ಮತ್ತು ಅವರನ್ನು ವಿಶ್ವಾಸಕ್ಕೆ ಒಂದು ತೆಗೆದುಕೊಂಡು ಉನ್ನತ ಒಂದು ನಮ್ಮ ಪಂಚಾಯತನ್ನು ಅಭಿವೃದ್ಧಿಗೊಳಿಸಬೇಕೆಂದು ಕೆಲವು ಯೋಜನೆಗಳಿವೆ. ಹಾಗೆ ಗ್ರಾಮದ ಒಂದು ಸಾಮಾನ್ಯ ಒಂದು ಪ್ರಜೆಗೂ ಕೂಡ ಒಂದು ನ್ಯಾಯ ಒದಗಿಸಿಕೊಡುವ ಮೂಲಕ ಪ್ರಾಮಾಣಿಕ ಕೆಲಸವನ್ನು ಮಾಡುತ್ತೇನೆ. ಎಲ್ಲರೂ ಕೂಡ ಇದಕ್ಕೆ ಸಹಕಾರ ನೀಡಬೇಕಾಗಿ ಈ ಸಮಯದಲ್ಲಿ ಕೇಳಿಕೊಳ್ಳುತ್ತೇನೆ. ಇವತ್ತು ನಮ್ಮ ಕೋಟೆಕಾರ ಪಟ್ಟಣ ಪಂಚಾಯತಿನ ಈ ಒಂದು ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನವನ್ನು ಇವತ್ತು ನಮ್ಮ ಪಕ್ಷದ ಎಲ್ಲ ಹಿರಿಯರು ಹಾಗೂ ಜಿಲ್ಲಾಧ್ಯಕ್ಷರು, ಮಂಡಲಾಧ್ಯಕ್ಷರು ಎಲ್ಲರೂ ಕೂಡ ನಮ್ಮ ಮೇಲೆ ವಿಶ್ವಾಸವನ್ನು ಇಟ್ಟು ಈ ಒಂದು ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನವನ್ನು ನಮ್ಮ ನಿರೀಕ್ಷೆಯನ್ನು ಇಟ್ಟು ನಮಗೆ ಇದನ್ನು ಕರುಣಿಸಿದ್ದಾರೆ. ಅದರಿಂದ ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕೆಂದರೆ ಖಂಡಿತವಾಗಿ ನಮ್ಮ ಈ ಅಧಿಕಾರಾವಧಿಯಲ್ಲಿ ಈ ಕೋಟೆಕಾರ ಪಟ್ಟಣ ಪಂಚಾಯತಿನ ಪ್ರತಿ ಭಾಗದಲ್ಲಿ ಕೂಡ ಒಳ್ಳೆಯ ಪಾರದರ್ಶಕವಾದಂಥ, ಪ್ರಾಮಾಣಿಕವಾದಂಥ, ಅದೇ ರೀತಿ ಭ್ರಷ್ಟಾಚಾರ ರಹಿತವಾದಂಥ, ಇದು ನೆನಪಿಟ್ಕೊಳ್ಳಿ, ಭ್ರಷ್ಟಾಚಾರ ರಹಿತವಾದಂಥ ಖಾಲಿ ರೈತನ್ನು ನಾವು ಮಾಡಿ ತೋರಿಸ್ತೇವೆ. 2.5 ವರ್ಷದಲ್ಲಿ ಮಾಡಿ ತೋರಿಸ್ತೇವೆ ಖಂಡಿತವಾಗಿ. ಇದು ನನ್ನ ಒಂದು ಏನು ವಿಚಾರವನ್ನು ನಾನು ಇಲ್ಲಿ ಮಂಡನೆಯನ್ನು ಮಾಡ್ತಾ ಇದ್ದೇನೆ. ಖಂಡಿತವಾಗಿ 2.5 ವರ್ಷದಲ್ಲಿ ನಮ್ಮ ಕೋಟೆಕಾರ ಪಟ್ಟಣ ಪಂಚಾಯತಿನಲ್ಲಿ ತಳಮಟ್ಟದ ಕಾರ್ಯಕರ್ತರಿಗೆ ಬೇರೆ ಬೇರೆ ರೀತಿಯ ಏನೆಲ್ಲ ಸೌಕರ್ಯಗಳಿದೆ ಅದನ್ನೆಲ್ಲ ತಳಮಟ್ಟದ ಕಾರ್ಯಕರ್ತರಿಗೂ ಮುಟ್ಟಿಸುವಂತ ಕೆಲಸವನ್ನು ನಾವು ಮಾಡ್ತೇವೆ. ಬಿಜೆಪಿ ಮುಖಂಡರು ಸೋಮೇಶ್ವರ ಪುರಸಭಾ ಅಧ್ಯಕ್ಷರು ಶ್ರೀಮತಿ ಕಮಲಾ, ಉಪಾಧ್ಯಕ್ಷರು ರವಿಶಂಕರ್ ಸೋಮೇಶ್ವರ, ಕೋಟೆಕಾರ ಪಟ್ಟಣ ಪಂಚಾಯತ್ ಮಾಜಿ ಅಧ್ಯಕ್ಷರು ಶೇಖರ್ ಕಣ್ಣೀರ್ತೋಟ, ಪ್ರಮುಖರು ಸತೀಶ್ ಶೆಟ್ಟಿ ನಡಾರ್ ಬೊಕ್ಕ, ಪಕ್ಷ ಪ್ರಮುಖರು, ಬಿಜೆಪಿ ಮಂಡಲ ಉಪಾಧ್ಯಕ್ಷರು ಯಶವಂತ್ ದೇರಾಜೆ, ಹೇಮಂತ್ ಶೆಟ್ಟಿ, ಕೋಟೆಕಾರ ಮಹಾಶಕ್ತಿ ಕೇಂದ್ರದ ಕಾರ್ಯದರ್ಶಿ ಅತುಲ್, ಪ್ರಮುಖರು ಪ್ರವೀಣ್ ಶೆಟ್ಟಿ ಸಂಪಿಗೆ, ಯುವ ಮೋರ್ಚಾ ಅಧ್ಯಕ್ಷರು ಮುರಳೀಧರ್ ಕೊಣಾಜೆ, ರೈತ ಮೋರ್ಚಾ ಅಧ್ಯಕ್ಷರು ಪದ್ಮನಾಭ ಗಟ್ಟಿ ಕೊಣಾಜೆ, ಜಿಲ್ಲಾ ಒಬಿಸಿ ಕಾರ್ಯದರ್ಶಿ ರವಿ ಸೋವೂರು, ಎಸ್ಸಿ ಮೋರ್ಚಾ ಅಧ್ಯಕ್ಷರು ವರುಣ್ ರಾಜ್ ತಲಪಾಡಿ, ಸೋಮೇಶ್ವರ ಮಹಾಶಕ್ತಿ ಕೇಂದ್ರ ಅಧ್ಯಕ್ಷರು ಪುರುಷೋತ್ತಮ್ ಗಟ್ಟಿ ಕೊಲ್ಯ, ಅಲ್ಪಸಂಖ್ಯಾತ ಮೋರ್ಚಾ ಮುಖಂಡರು ಸಿದ್ದಿಕ್, ಯಶವಂತ್ ಆಳ್ವಾ, ಪುರುಷೋತ್ತಮ್ ಅಂಚನ್, ಸೀತಾರಾಮ್ ಶೆಟ್ಟಿ ದಡಸ್, ಶ್ರೀನಿವಾಸ್ ಶೆಟ್ಟಿ ಅಸೈಗೋಳಿ, ಕಾರ್ಯದರ್ಶಿ ರಮೇಶ್ ಬೆದ್ರೋಡಿಕೆ, ಸುಜಿತ್ ಮಾಡೂರು, ಕೋಶಾಧಿಕಾರಿ ಸುರೇಶ್ ಶೆಟ್ಟಿ ಅಮ್ರಮಗರು, ನಿತಿನ್ ಪೂಜಾರಿ, ದೇವೇಶ್ ಪೂಜಾರಿ, ದೀಕ್ಷಿತ್ ನಿಸರ್ಗ, ಕೋಟೆಕಾರ ಪಟ್ಟಣ ಪಂಚಾಯತ್ ಸದಸ್ಯರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಸುದ್ದಿಗೊಂಚಲಿಗೆ ಸ್ವಾಗತ. ಕುಡ್ಲ ಬಂಟರಯಾನೆ ನಾಡವರ ಮಾತ್ರ ಸಂಘದ ನೀರೆಲ್ಡು ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು ಜಿಲ್ಲೆಲದ ಬಂಟರ ಸಂಘದ ಸಹಕಾರಡು ಕುಡ್ಲ ಶ್ರೀ ಸಿದ್ಧಿವಿನಾಯಕ ಪ್ರತಿಷ್ಠಾನ ಬೊಕ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿದ ಮುತಾಲಿಕೆಡು 18ನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಕುಡ್ಲ ಬನ್ಸ್ ಹಾಸ್ಟೆಲ್ದ ಓಂಕಾರ ನಗರಡು ಸೆಪ್ಟೆಂಬರ್ 7 ತಾರೀಕಿಡ್ದು 1 ತಾರೀಕು ಮುಟ್ಟ ನಡಪೆರ ಉಂಡು ಪಂಡದು ಟ್ರಸ್ಟಿ ಡಾಕ್ಟರ್ ಆಶಾ ಜ್ಯೋತಿರೈ ಸುದ್ದಿಗೋಷ್ಠಿ ತೆರಿಪಾದೇರು. ಬಂಟರಯಾನೆ ನಾಡವರ ಮಾತೃ ಸಂಘ ದಕ್ಷಿಣ ಕನ್ನಡ, ಉಡುಪಿ ಬೊಕ್ಕ ಕಾಸರಗೋಡು ಜಿಲ್ಲೆಲದ ಬಂಟರ ಸಂಘಲು ಬೊಕ್ಕ ಶ್ರೀ ಸಿದ್ಧಿವಿನಾಯಕ ಪ್ರತಿಷ್ಠಾನ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿದ ನಿರೆಲ್ಡು 18ನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ತೆನೆ ಪರ್ವ ಅಷ್ಟೋತ್ತರ ನಾರಿಕೇಳ ಮಹಾಗಣಯಾಗ ಸೆಪ್ಟೆಂಬರ್ 7 ತಾರೀಕಿಡ್ದು 1 ತಾರೀಕು ಮುಟ್ಟ ಕುಡ್ಲ ಬನ್ಸ್ ಹಾಸ್ಟೆಲ್ ಓಂಕಾರ ನಗರಡು ನಡಪೆರ ಉಂಡು ಪಂಡದು ಶ್ರೀ ಸಿದ್ಧಿವಿನಾಯಕ ಪ್ರತಿಷ್ಠಾನದ ಟ್ರಸ್ಟಿ ಡಾಕ್ಟರ್ ಆಶಾ ಜ್ಯೋತಿ ರೈ ಗಣೇಶೋತ್ಸವದ ಸಂಪೂರ್ಣ ವಿವರ ಕೊರಿಯರು. ಶ್ರೀ ಗಣೇಶೋತ್ಸವ ಸಮಿತಿ ಓಂಕಾರ ನಗರ ಮಂಗಳೂರು ಇದರ ವತಿಯಿಂದ ನಡೆಯುವಂತಹ 18ನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ. ಇದರ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳು ನಾಳೆಯಿಂದ ಹೇಳಿದರೆ ಶುಕ್ರವಾರ
6ನೇ ತಾರೀಕು ಸೆಪ್ಟೆಂಬರ್ 5 ಗಂಟೆಗೆ ಬಾಲಂಭಟ್ರು ಅವರ ರಾಧಾಕೃಷ್ಣ ದೇವಸ್ಥಾನದಿಂದ ನಮ್ಮ ಗಣಪತಿಯ ಮೂರ್ತಿಯನ್ನು ಮೆರವಣಿಗೆಯಲ್ಲಿ ನಮ್ಮ ಬನ್ಸ್ ಹಾಸ್ಟೆಲ್ ವಠಾರಕ್ಕೆ ತರುವಂತಹ ಕಾರ್ಯಕ್ರಮ ಇದೆ. 7ನೇ ತಾರೀಕು ಬೆಳಿಗ್ಗೆ 8 ಗಂಟೆಗೆ ಸ್ಥಳ ಶುದ್ಧಿ, 8:15ಗೆ ದೇವರ ಪ್ರತಿಷ್ಠೆ, ಧ್ವಜಾರೋಹಣಗಳು ಮುಂತಾದ ಕಾರ್ಯಕ್ರಮಗಳು ನಡೀತವೆ, ಧಾರ್ಮಿಕ ಕಾರ್ಯಕ್ರಮಗಳು ನಡೀತವೆ. ಅದರ ನಂತರ 9 ಗಂಟೆಗೆ ತೆನೆ ಹಬ್ಬ ಇದೆ. 9:15 ಗಂಟೆಗೆ ಗಣೇಶೋತ್ಸವ ಕಾರ್ಯಕ್ರಮದ ಉದ್ಘಾಟನೆ ಆಗಲಿದೆ. 9:15ಗೆ ತೆನೆ ವಿತರಣೆ ಆಗಲಿದೆ. ಇದರ ನಂತರ ಭಜನಾ ಸೇವೆಗಳು, ಮಹಾಪೂಜೆ, ಈ ಥರ ಎಲ್ಲ ಕಾರ್ಯಕ್ರಮಗಳು ವೇದಿಕೆಯ ಮೇಲೆ ನಡೀತಾ ಇರ್ತದೆ. 5ರಿಂದ 7 ಗಂಟೆ ಸಂಜೆ ನಮ್ಮ ಧಾರ್ಮಿಕ ಕಾರ್ಯಕ್ರಮ ನಡೆಯಲಿದೆ. ಅದರಲ್ಲಿ ಸನ್ಮಾನಗಳು ಕೂಡ ನಡೆಯಲಿದೆ. ಯಾರೆಲ್ಲ ಅಚೀವರ್ಸ್ ಇದ್ದಾರೆ ನಮ್ಮ ಸಮಾಜದ ಅವರಿಗೆಲ್ಲ ಸನ್ಮಾನ ನಡೀಲಿಕ್ಕಿದೆ. ಸಾಂಸ್ಕೃತಿಕ ಕಾರ್ಯಕ್ರಮ 8 ಗಂಟೆಗೆ. ಇದರಲ್ಲಿ ದೇವಿ ಹೇ ಪಾವನ ಚರಿತೆ ಹೇಳುವಂತಹ ಯಕ್ಷಗಾನ ಪ್ರಸಂಗ ಆಳ್ವಾಸ್ ಕಾಲೇಜಿನ ವಿದ್ಯಾರ್ಥಿಗಳಿಂದ ನಡೆಯಲಿದೆ. ಸಂಜೆ 8 ಗಂಟೆ 7:15 ಗಂಟೆಗೆ ನಮ್ಮ ರಂಗಪೂಜೆ ಕೂಡ ನಡೆಯಲಿದೆ. ಇದು 7ನೇ ತಾರೀಕಿನ ಕಾರ್ಯಕ್ರಮಗಳು. ಇದರ ನಂತರ 8ನೇ ತಾರೀಕಿಗೆ ಪ್ರಾತಃ ಕಾಲದ ಪೂಜೆಗಳನ್ನೊಡಗೂಡಿ ನಂತರ ಮೂಡಪ್ಪ ಸೇವೆ ಮತ್ತು ಮಹಾಪೂಜೆ, ಪ್ರಸಾದ ವಿತರಣೆಗಳೆಲ್ಲ ಆಗ್ತವೆ. ಇದು ಇನ್ನೊಂದು ಮುಖ್ಯವಾದ ಅಂಶ ಅಂತ ಹೇಳಿದರೆ 4 ಗಂಟೆ ಸಂಜೆ 8ನೇ ತಾರೀಕು 4 ಗಂಟೆ ಸಂಜೆಗೆ ನಮ್ಮ 1008 ಕಾಯಿಯ ಗಣಯಾಗ, ಇದು ನಮ್ಮ ಜಾಗದಲ್ಲಿ ಇದು 17ನೇ ವರ್ಷ ನಡೀತಾ ಇರುವಂತಹ ಒಂದು ಯಾಗ. ಇದಕ್ಕೆ ಋತ್ವಿಜರು ಅಲ್ಲಿ ಬಂದು ಅವರ ಈ ಸಂಕಲ್ಪಗಳು ಮತ್ತು ಯಾಗಶಾಲಾ ಪ್ರವೇಶ ಮತ್ತು ಗಣಪತಿ ಪೂಜೆ ಇಂಥದ್ದೆಲ್ಲ ಆಗ್ಲಿಕ್ಕೆ ಉಂಟು. ಅದರ ನಂತರ 5ರಿಂದ 7 ಗಂಟೆಗೆ ಆ ದಿನ ಕೂಡ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಸಭಾ ಕಾರ್ಯಕ್ರಮಗಳು ನಡೀಲಿಕ್ಕಿದೆ. ಆ ದಿನ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಿಕೊಡುವವರು STM ಕಲಾ ವೈಭವದ ನಮ್ಮ ಉಜಿರೆಯ STM ಕಾಲೇಜಿನ ವಿದ್ಯಾರ್ಥಿಗಳು. ಆ ದಿನ ಕೂಡ ನಮಗೆ ರಂಗಪೂಜೆ ಆಗ್ಲಿಕ್ಕಿದೆ. 7 ಮತ್ತು 8ನೇ ತಾರೀಕು 2 ದಿನದಲ್ಲಿ ರಂಗಪೂಜೆ ಆಗ್ಲಿಕ್ಕಿದೆ. ಇದರ ನಂತರ 9ನೇ ತಾರೀಕಿಗೆ ನಮ್ಮ ಅಷ್ಟೋತ್ತರ ಸಹಸ್ರನಾಳಿಕೆಯ ಮಹಾಗಣಯಾಗ ನಡೀಲಿಕ್ಕಿದೆ. ಆ ದಿನ ಮಹಾ ಅನ್ನ ಸಂತರ್ಪಣೆ, ಪಲ್ಲಪೂಜೆ, ಮಹಾ ಅನ್ನ ಸಂತರ್ಪಣೆ ಕೂಡ ನಡೀಲಿಕ್ಕಿದೆ. ಅದರ ನಂತರ ಭಜನಾ ಸೇವೆ, ದೇವರ ವಿಸರ್ಜನೆ ಪೂಜೆ ಆದ ನಂತರ ಈ ಸತಿ ಭಜನೆಯ ಒಂದು ವ್ಯವಸ್ಥೆ ಹೇಳಿದರೆ ನಮ್ಮ ಶೋಭಾಯಾತ್ರ 3:15ಗೆ ಯಾವುದು ನಮ್ಮ ವಿಸರ್ಜನಾ ಪೂಜೆ ನಡೆದು ಅದರ ನಂತರ ಭಜನಾ ಟೀಮ್ಸ್ಗಳಿಗೆ ಒಂದು ಫ್ಲಾಗ್ ಆಫ್ ಮಾಡುವಂತಹ ಒಂದು ಪ್ರಕ್ರಿಯೆ ಸಹ ಇದೆ. ಇಷ್ಟು ವರ್ಷದಿಂದ ನಾವು ಭಜನಾ ತಂಡದ ಒಂದು ಮುಖಾಂತರ ಭಜನೆ ಮಾಡಿಕೊಂಡು ದೇವರನ್ನು ಶೋಭಾಯಾತ್ರೆಗೆ ಕರ್ಕೊಂಡು ಹೋಗುವಂತಹ ಪದ್ಧತಿಯನ್ನು ಒಂದು ಬೆಳೆಸ್ಕೊಂಡು ಬಂದಿದ್ದೇವೆ. 8ನೇ ತಾರೀಕಿಗೆ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಹೇಳಿದರೆ ನಮ್ಮ ಮಂಗಳೂರು ತಾಲೂಕು ಸಮಿತಿ, ಬಂಟರಯಾನೆ ನಾಡವರ ಮಾತೃ ಸಂಘದ ಮಂಗಳೂರು ತಾಲೂಕು ಸಮಿತಿಯಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಆ ದಿನ 8ನೇ ತಾರೀಕಿನ ದಿನ ಒಂದು ಪ್ರತಿಭಾ ಪುರಸ್ಕಾರ ಕೊಡುವಂತಹ ಒಂದು ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೇವೆ. 95% ಮೇಲ್ಪಟ್ಟು ಯಾರು SSLC ಮತ್ತು PUCಯಲ್ಲಿ ನಮ್ಮ ಮಕ್ಕಳು ಅಂಕಗಳನ್ನು ಗಳಿಸಿಕೊಂಡು ಬಂದಿದ್ದಾರೆ ಅವರಿಗೆ ಒಂದು ಪ್ರತಿಭಾ ಪುರಸ್ಕಾರ ನೀಡುವಂತಹ ಒಂದು ಕಾರ್ಯಕ್ರಮ ಇದೆ. ಶೋಭಾಯಾತ್ರಾ ನಮ್ಮ ಓಂಕಾರ ನಗರದಿಂದ ಮಹಾಮಾಯಿ ದೇವಸ್ಥಾನದ ತನಕ 9ನೇ ತಾರೀಕಿಗೆ ಬನ್ಸ್ ಹಾಸ್ಟೆಲ್ನಿಂದ ಶುರುವಾಗಿ ಮಮ್ಮಾಯಿ ಟೆಂಪಲ್ನಲ್ಲಿ ಎಂಡ್ ಆಗುವಂತಹ ಒಂದು ವಿಚಾರ. ಈ ಎಲ್ಲ ಕಾರ್ಯಕ್ರಮಗಳಿಗೂ ಸದ್ಭಕ್ತ ಬಾಂಧವರು ಬಂದು, ಸಮಾಜ ಬಾಂಧವರು ಬಂದು ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ದೇವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕಂತ ಇಲ್ಲಿಂದ ವಿನಂತಿ ಮಾಡಿಕೊಳ್ಳಿ. ಸಂಚಾಲಕರು ದಿವಾಕರ್ ಸಾಮಾನಿ ಚೇಳಾರ್ಗೊತ್ತು ಗಣೇಶೋತ್ಸವದ ಬಗ್ಗೆ ಮಾಹಿತಿ ಕೊರಿಯರು. ಏನು ತುಳುನಾಡಿನ ಒಂದು ಪರಂಪರೆ ಇದೆ, ಆ ಪರಂಪರೆಗೆ ಪ್ರಕಾರವಾಗಿ ನಾವು ಈ ತೆನೆ ವಿತರಣೆಯನ್ನು ಮಾಡ್ತಾ ಇದ್ದೇವೆ. ಎರಡನೇದು, ನಮ್ಮ ಗಣೇಶೋತ್ಸವ ಒಂದು ಮಾದರಿ ಗಣೇಶೋತ್ಸವ ಆಗಬೇಕೆಂಬ ಉದ್ದೇಶದಿಂದ ನಾವು ಸ್ವಚ್ಛತೆಯ ಬಗ್ಗೆ ವಿಶೇಷವಾಗಿ ಗಮನ ಕೊಡ್ತಾ ಇದ್ದೇವೆ. ನಮ್ಮ ದೇಶದ ಪ್ರಧಾನಿ ಸ್ವಚ್ಛತೆಯ ಪರಿಕಲ್ಪನೆಯ ಮೊದಲೇ ನಾವು ಮೆರವಣಿಗೆಯಲ್ಲಿ ಸಾಗುವಂಥ ಸಂದರ್ಭದಲ್ಲಿ ಸಿಡಿಮದ್ದನ್ನು ಸುಡುವುದಿಲ್ಲ, ಬದಲಾಗಿ ಏನಾದರೂ ಪಾನೀಯ ಅಥವಾ ಏನಾದರೂ ತಿಂದರೂ ಅದನ್ನು ನಮ್ಮ ಕಾರ್ಯಕರ್ತರಿಗೆ ಇಕ್ಕುವಂಥ ನಾವು ಆ ರಸ್ತೆಯನ್ನು ಶುಚಿತ್ವವನ್ನು ಮಾಡುವಂತಹ ಕೆಲಸವನ್ನು ಕಳೆದ ಹಲವು ವರ್ಷಗಳಿಂದ ಮಾಡ್ತಾ ಬರ್ತಾ ಇದ್ದೇವೆ. ಯಾಕೆಂದರೆ ನಮ್ಮಿಂದಾಗಿ ಪರಿಸರಕ್ಕಾಗಿ ಮತ್ತೆ ಯಾವುದಕ್ಕಾಗಿ ತೊಂದರೆ ಆಗಬಾರದೆಂಬ ಉದ್ದೇಶದಿಂದ. ಮತ್ತೆ ಈಗಾಗಲೇ ಡಾಕ್ಟರ್ ಆಶಾಜ್ಯೋತಿ ದೈವ್ ಹೇಳಿದ ಹಾಗೆ ನಮ್ಮ ಮೆರವಣಿಗೆ ಯಾವುದೇ ಟ್ಯಾಬ್ಲೋಗಳಿಲ್ಲ, ಅದು ಭಜನೆಯ ಮುಖಾಂತರ ಸಾಗ್ತದೆ. ನಮ್ಮ ಜಿಲ್ಲೆಯ ವಿವಿಧ ಭಜನಾ ತಂಡಗಳು
ಇದರಲ್ಲಿ ಇಲ್ಲಿಂದ ಬೆಳ್ತಂಗಡಿ, ಬಂಟ್ವಾಳ, ಪುತ್ತೂರು ಎಲ್ಲ ಭಾಗದ ಜಿಲ್ಲೆಯ ಎಲ್ಲ ಭಾಗದ ಭಜನಾ ತಂಡಗಳು ಒಂದು ನಮ್ಮ ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ಳುವುದು ಒಂದು ವಿಚಾರ ತಮಗೆ ತಿಳಿಸಬೇಕು. ಶ್ರೀ ಸಿದ್ಧಿವಿನಾಯಕ ಪ್ರತಿಷ್ಠಾನದ ಟ್ರಸ್ಟಿ ಕೃಷ್ಣ ಪ್ರಸಾದ್ ರೈ, ಬಂಡರಯಾನೆ ನಾಡವರ ಮಾತೃ ಸಂಘ ಕುಡ್ಲ ತಾಲೂಕು ಸಮಿತಿ ಸಂಚಾಲಕರು ವಸಂತ್ ಶೆಟ್ಟಿ, ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಸಂಚಾಲಕರು ಮನೀಶ್ ರೈ, ಅಶ್ವತ್ಥಾಮ ಹೆಗ್ಡೆ, ಸಂತೋಷ್ ಕುಮಾರ್ ಶೆಡ್ಡೆ ಸುದ್ದಿಗೋಷ್ಠಿಯೊಡಿಗೆ ಇದ್ದರು. ಸುದ್ದಿಗೊಂಚಲಿಗೆ ಸ್ವಾಗತ. ಉಳ್ಳಾಲ ನಗರಸಭೆದ 2ನೇ ಅವಧಿದ ಹೊಸ ಅಧ್ಯಕ್ಷರಾದ ಶ್ರೀಮತಿ ಶಶಿಕಲಾ ಬೊಕ ಉಪಾಧ್ಯಕ್ಷರಾದ ಶ್ರೀಮತಿ ಸಪ್ನಾ ಹರೀಶ್ ಗುರುವಾರ ಕಾಂಡೆ ನಗರಸಭೆಯ ಅಧಿಕಾರ ವಹಿಸೊಂಡಿರು. ಉಳ್ಳಾಲ ನಗರಸಭೆದ 2ನೇ ಅವಧಿಗೆ ಅಧ್ಯಕ್ಷರಾದ ಶ್ರೀಮತಿ ಶಶಿಕಲಾ ಬೊಕ್ಕ ಉಪಾಧ್ಯಕ್ಷರಾದ ಶ್ರೀಮತಿ ಸಪ್ನಾ ಹರೀಶ್ ಆಯ್ಕೆಯಾದಿದ್ದು ಗುರುವಾರ ಕಾಂಡೆ ನಗರಸಭಾ ಕಚೇರಿಡು ತಂಕ್ಲಿನ ಅಧಿಕಾರ ಸ್ವೀಕಾರ ಮಲ್ತೇರು. ತಂಕ್ಲಿಗೆ ತಿಕ್ಕದಿನ ಅವಕಾಶನು ಎಡ್ಡೆ ರೀತಿಯ ಉಪಯೋಗ ಮಲ್ತೊಂದು ಮಾತೇರ್ನಲ ವಿಶ್ವಾಸಗದೆತೊಂದು ಉಳ್ಳಾಲ ನಗರಸಭೆದ ಅಭಿವೃದ್ಧಿಗೆ ಶ್ರಮಿಸಾವ ಮಾಡಿದು ಅಧ್ಯಕ್ಷರು ಶ್ರೀಮತಿ ಶಶಿಕಲಾ, ಉಪಾಧ್ಯಕ್ಷರು ಶ್ರೀಮತಿ ಸಪ್ನಾ ಹರೀಶ್ ತೆರಿಪಾಯಿರು. ನಾವು ನಮಗೆ ಮೆಂಬರ್ ನಾವು 31 ಮೆಂಬರ್ ನಾವು ಇರ್ತಾರೆ. ಎಲ್ಲರೂ ಕೆಲಸವನ್ನು ನಾನು ಮಾಡ್ತೇನೆ. ಮತ್ತು ನೀರಿನ ಸಮಸ್ಯೆ ಮತ್ತು ಕಸದ ಮತ್ತು ದೀಪ ಇದನ್ನೆಲ್ಲ ಕೆಲಸ ಇನ್ನೂ ಸಹ ಮಾಡ್ತಾನೆ ಇರ್ತೇನೆ. ಎಲ್ಲರಿಗೆ ಹೊಟ್ಟೆ ಒಂದು ಪ್ರೀತಿಯಿಂದ ಕೆಲಸ ಮಾಡ್ತಾ ಸ್ವಾಗತಿಸ್ತಾ ಇರ್ತೇನೆ ನಾನು. ಮತ್ತು ಆಫೀಸರ್ನವರಿಗೆ ಸಹ ಎಲ್ಲರಿಗೆ ಧನ್ಯವಾದವನ್ನು ಅರ್ಪಿಸ್ತೇನೆ. ಎಲ್ಲರಿಗೆ ಶುಭಾಶಯ. ಉಳ್ಳಾಲ ನಗರಸಭೆಯಲ್ಲಿ ನನಗೆ ಉಪಾಧ್ಯಕ್ಷೆಯನ್ನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀಮಾನ್ ಸಿದ್ದರಾಮಯ್ಯ ಸರ್ ಅವರು ಹಾಗೂ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಹಾಗೂ ನಮ್ಮ MLA ಸಾಹೇಬರು ಹಾಗೂ ನಮ್ಮ ಸಭಾಧ್ಯಕ್ಷರಾದ UT ಖಾದರ್ ಸರ್ ಅವರ ಇದರಲ್ಲಿ ನನ್ನನ್ನು ಉಪಾಧ್ಯಕ್ಷೆಯಾಗಿ ಮಹಿಳಾ ಸಬಲೀಕರಣ ಮಾಡಿ ಮಹಿಳೆಯರಿಗೆ ಹೇಗೆ ಆದ್ಯತೆ ಕೊಡಬೇಕು ಅಂತ ಹೇಳಿ ಕೂಡ ಅವರು ನನಗೆ ತಿಳಿಸಿಕೊಟ್ಟು ಅದೇ ಇದರಲ್ಲಿ ಕೂಡ ನಾನು ಉಪಾಧ್ಯಕ್ಷೆಯೂ ಆದೆ. ಆದ್ದರಿಂದ ನನಗೆ ಮತ್ತು ನನ್ನ ಎಲ್ಲ 31 ನಗರಸಭಾ ಸದಸ್ಯರು ಕೂಡ ಅದರಲ್ಲಿರೋ 5 ನಾಮಿನೇಟೆಡ್ ಮೆಂಬರ್ಸ್ ಕೂಡ ನನಗೆ ತುಂಬ ಸಪೋರ್ಟ್ ಕೊಟ್ಟರು. ಅದಲ್ಲದೆ ನಮ್ಮ ಬ್ಲಾಕಿನ ಎಲ್ಲ ಮೆಂಬರ್ಸ್ಗಳು, ಬ್ಲಾಕಿನ ಮುಖಂಡರು ಕೂಡ ಮತ್ತು ಕಾರ್ಯಕರ್ತರು ಎಲ್ಲರೂ ಸಪೋರ್ಟ್ ಕೊಟ್ಟ ಕಾರಣ ನಾನು ಈ ಉಪಾಧ್ಯಕ್ಷ ಸ್ಥಾನಕ್ಕೆ ಬಂದು ನಿಲ್ಲುವಂತಾಯಿತು. ಆದ್ದರಿಂದ ನಾನು ಅವರೆಲ್ಲರಿಗೂ ನಾನು ಚಿರಋಣಿಯಾಗಿದ್ದೇನೆ. ಆದ್ದರಿಂದ ಇನ್ನು ಮುಂದೆ ಕೂಡ ನಾನು ಇಲ್ಲಿ ಆಗಬೇಕಾದಂತ ಇಲ್ಲಿ ಸಾಕಷ್ಟು ಕೆಲಸಗಳು ನಮ್ಮ UT ಖಾದರ್ ಅವರು ಅನೇಕ ಕೆಲಸಗಳನ್ನು ಮಾಡಿದ್ದಾರೆ. ಆದರೆ ಇನ್ನೂ ಕೆಲಸಗಳು ಬಾಕಿ ಇದೆ. ಅದನ್ನು ಕೂಡ ನಾನು ಮತ್ತು ಅಧ್ಯಕ್ಷೆ ಸೇರಿಕೊಂಡು ಏನಾದರೂ ಇದ್ದರೆ ಅದನ್ನು ಕೂಡ ಸರಿ ಮಾಡಿಸಿಕೊಂಡು ಹೋಗುತ್ತೇನೆ. ಆದ್ದರಿಂದ ಎಲ್ಲರ ಸಪೋರ್ಟು ಕೂಡ ನಮಗೆ ಅಗತ್ಯ. ಎಲ್ಲರ ಸಪೋರ್ಟ್ ಕೊಟ್ಟು ನಾನು ಒಳ್ಳೆಯ ರೀತಿಯಲ್ಲಿ ಆಡಳಿತ ನನಗೆ ಮಾಡುವಾಗೆ ಆ ದೇವರು ಭಗವಂತನಿಗೆ ಶಕ್ತಿ ಕೊಡಲಿ ಅಂತ ನಾನು ದೇವರಲ್ಲಿ ಬೇಡುತ್ತೇನೆ. ಹೊಸ ಅಧ್ಯಕ್ಷರು, ಉಪಾಧ್ಯಕ್ಷರು, ಮೂಡ ಅಧ್ಯಕ್ಷರು ಸದಾಶಿವ ಉಳ್ಳಾಲ್, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ರಮೇಶ್ ಶೆಟ್ಟಿ ಬೋಳಿಯಾರ್, ಮಾಜಿ ಅಧ್ಯಕ್ಷರು ಈಶ್ವರ್ ಉಳ್ಳಾಲ್, ನಗರಸಭಾ ಸದಸ್ಯರು ಪೂಗುಚ್ಚ ಕೋರ್ದು ಅಭಿನಂದಿಸಾಯಿರು. ವಕ್ಫ್ ಬೋರ್ಡ್ ರಾಜ್ಯ ಸದಸ್ಯರು ಶ್ರೀಮತಿ ರಜಿಯಾ ಇಬ್ರಾಹಿಂ, ಮನ್ಸೂರ್ ಮಂಚಿಲಾ, ಯೂಸುಫ್, ದೇವಕಿ ಉಳ್ಳಾಲ್, ಜಬ್ಬಾರ್, ಜಿಯಾದ್ ಮುಕಚ್ಚೇರಿ, ನಗರಸಭಾ ಕಾರ್ಯನಿರ್ವಹಣಾಧಿಕಾರಿ ಮತ್ತಡಿ, ಕಿರಿಯ ಅಭಿಯಂತರರು ತುಳಸಿದಾಸ್, ಕಂದಾಯ ಅಧಿಕಾರಿ ನವೀನ್ ಹೆಗ್ಡೆ, ನಿರೀಕ್ಷಕರು ಚಂದ್ರಹಾಸ್, ಇಂಚಿತ್ತಿ ಪ್ರಮುಖರು ಈ ಪೊರ್ತೋಡುಗೆತ್ತರು. ಸುದ್ದಿವಂಜಲಿಗೆ ಸ್ವಾಗತ. ಕುಡ್ಲ ದಕ್ಷಿಣ ವಲಯ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಸಮಿತಿ ಬಕ ಕ್ಷೇತ್ರ ಶಿಕ್ಷಣಾಧಿಕಾರಿನ ಕಚೇರಿದ ನಿರೇಡು ಬೆಂಗಳೂರು ಶಿಕ್ಷಕರನ ಕಲ್ಯಾಣ ನಿಧಿತ ಒಟ್ಟು ಸೇರಿಗೆಡು ಕುಡ್ಲ ತಾಲೂಕು ಶಿಕ್ಷಕರನ ದಿನಾಚರಣೆದ ಸಮಿತಿದ ಮುತಾಲಿಕೆಡು ತಾಲೂಕು ಶಿಕ್ಷಕರನ ದಿನಾಚರಣೆ ಡಾಕ್ಟರ್ ಸರ್ವಪಳ್ಳಿ ರಾಧಾಕೃಷ್ಣನ್ ಅವರ ಜನ್ಮ ದಿನಾಚರಣೆದೊಟ್ಟಿಗೆ ಕುಡ್ಲ ಜಪ್ಪಿನ ಮಗರು ಪ್ರೆಸ್ಟೀಜ್ ಶಾಲಾ ಸಭಾಂಗಣ ಗುರುವಾರ ಕಾಂಡೆ ನಡಪಾಯರು. ಕುಡ್ಲ ದಕ್ಷಿಣ ವಲಯ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಬೊಕ್ಕ ಕ್ಷೇತ್ರ ಶಿಕ್ಷಣಾಧಿಕಾರನ ಕಚೇರಿದ ನಿರೆಲ್ಡು ಶಿಕ್ಷಕರ ದಿನಾಚರಣೆ ಸಮಿತಿ ಬೊಕ್ಕ ಶಿಕ್ಷಕರನ ಕಲ್ಯಾಣ ನಿಧಿ ಬೆಂಗಳೂರು ಇದರ ಒಟ್ಟು ಸೇರಿಗೆಡು ಡಾಕ್ಟರ್ ಸರ್ವಪಳ್ಳಿ ರಾಧಾಕೃಷ್ಣನ್ರನ ಜನ್ಮದಿನ ಬೊಕ್ಕ ಶಿಕ್ಷಕರ ದಿನನು ಜಪ್ಪಿನಮಗರು ಪ್ರೆಸ್ಟೀಜ್ ಶಾಲಾ ಸಭಾಂಗಣಡು ಗುರುವಾರ ನಡಪಾಯಿರು. ಕಾರ್ಯಕ್ರಮ ಉದಿಪನ ಮಲ್ತಿನ ಸ್ಪೀಕರ್ UT ಖಾದರ್ ಪ್ರತಿಯೊರಿ ವ್ಯಕ್ತಿನ ಉನ್ನತಿ ವ್ಯಕ್ತಿತ್ವ ಬುಲಚಿಲ್ದ ಪಿರವ್ ಇಲ್ಲದಕ್ಲಿರ್ದಿಲ್ಲ ಶಿಕ್ಷಕರನ ಪರಿಶ್ರಮ ಒಂಜಿ ಪೆಜ್ಜೆ ಜಾಸ್ತಿ ಉಪ್ಪುಂಡು. ಭಾರತದ ಭವಿಷ್ಯ ನಿರೂಪಿಸಾವನ ವಿದ್ಯಾರ್ಥಿಗಳನ್ನು ಸತ್ಪ್ರಜೆಯಾದ ಮಲ್ಪನ ಜವಾಬ್ದಾರಿ ಶಿಕ್ಷಕರನ ಮಿತ್ತು ಉಂಡು ಪಂಡ ತೆರಿಪಾಯಿರು.
ಕೂಡ ನಾವು ಶಿಕ್ಷಕ ದಿನಾಚರಣೆ ಎಲ್ಲಿದ್ದರೂ ಕೂಡ ಈ ಒಂದು ಸಂಭ್ರಮದ ಕಾರ್ಯಕ್ರಮ ಎಲ್ಲಿ ಕೂಡ ತಪ್ಪಿಸುವುದಿಲ್ಲ. ಯಾಕಂತ ಹೇಳಿದರೆ ಇವತ್ತು ನಮ್ಮ ಜೀವನ ಪೂರ್ತಿ ಇವತ್ತು ನಾವು ಉತ್ತಮವಾದ ವ್ಯಕ್ತಿತ್ವ ರೂಪಿಸಿಕೊಂಡು ನಮ್ಮದೇ ಆದ ರೀತಿಯಲ್ಲಿ ಯಶಸ್ವಿ ಆಗಲಿಕ್ಕೆ ನಮ್ಮ ತಂದೆ ತಾಯಂದಿರ ಇನ್ನಿತರ ಸಾಕೋದಾಗ ಎಷ್ಟಿದೆಯಾ ಅದಕ್ಕಿಂತಲೂ ಒಂದು ಹೆಜ್ಜೆ ಜಾಸ್ತಿ ಅದು ಶಿಕ್ಷಕರದು ನಮ್ಗೆ ಕೊಟ್ಟಂಥ ಕೊಡುಗೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸೊ ಇದನ್ನು ಯಾರು ಕೂಡ ಮರೀಲಿಕ್ಕೆ ನಾನಲ್ಲ, ಯಾರು ಕೂಡ ಮರೀಲಿಕ್ಕೆ ಇವತ್ತು ಸಾಧ್ಯನೇ ಇಲ್ಲ. ಅದು ಅವತ್ತು ಖಂಡಿತವಾಗಿ ಎಲ್ಲ ರೀತಿಯ ನೆನಪುಗಳು ಇವತ್ತು ಬಂದೇ ಬರ್ತದೆ. ಅದಕ್ಕೆ ನಾನು ಇವತ್ತು ಬೆಂಗಳೂರು ಬಂದ ತಕ್ಷಣ ಸೈಂಟ್ ಅಲೋಸಿಯಸ್ಗೆ ಹೋಗಿ ಅಲ್ಲಿಯ ಪ್ರಾನ್ಸಿಪಾಲನ್ನ ಭೇಟಿಯಾಗಿ ಬಹುಶಃ ಅವರನ್ನು ವಿಶ್ ಮಾಡಿ ಎಲ್ಲ ಕೊಡಿ ಇವತ್ತು ಅಲ್ಲಿ ಹೋಗಿ ಬಹುಶಃ ಇಲ್ಲಿಗೆ ನಾನು ಇವತ್ತು ಬಂದೆ. ಆದರೆ ನಿಮಗೆ ವಿಶೇಷವಾದ ಒಂದು ಜವಾಬ್ದಾರಿ ಮತ್ತು ವಿಶೇಷವಾದ ಒಂದು ದೇವರು ಕೊಟ್ಟಂಥ ಶಕ್ತಿ ಮುಖಾಂತರ ಈ ದೇಶದ ಸತ್ಪ್ರಜೆಗಳನ್ನು ಭವಿಷ್ಯ ದಿನಕ್ಕೆ ತಯಾರು ಮಾಡಿದ ಶಕ್ತಿಯನ್ನು ದೇವರು ನಿಮಗೆ ಒದಗಿಸಿ ಇವತ್ತು ಕೊಟ್ಟಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿಯಾಗಿ ಮುಂದೆ ಹೋಗುವಂಥ ವಿಚಾರ ಇವತ್ತು ಆಗಲಿ. ನಾನು ಪ್ರತಿ ವರ್ಷ ಬಂದುಕೊಂಡು ನಾನು ಬೇರೆ ಬೇರೆ ರೀತಿಯ ಭಾಷಣ ಇವತ್ತು ಮಾಡ್ತಾ ಯಾವಾಗಲೂ ಕೂಡ ಇರ್ತೇವೆ. ನಾನು ಹೇಳಿದಿಷ್ಟೇ, ನಿಮ್ಮೆಲ್ಲರ ಆ ಒಂದು ಶಿಕ್ಷಕ ವರ್ಗದ ಆ ಸಮಸ್ಯೆ ಏನಿದೆಯಾ ಅದನ್ನು ಆದಷ್ಟು ಕಡಿಮೆ ಮಾಡಿ ಸಮಾಧಾನ ಮತ್ತು ನೆಮ್ಮದಿಯಿಂದ ಆ ಕೆಲಸವನ್ನು ಮಾಡಿಕೊಳ್ಳುವಂಥ ಜವಾಬ್ದಾರಿ ಅದು ನಮ್ಮೆಲ್ಲ ಜನಪ್ರತಿನಿಧಿ ಜವಾಬ್ದಾರಿ. ಗುರ್ಕಾರ್ಮಿನ ವಯಸ್ಸಿನ ಶಾಸಕಿಯರು ವೇದವ್ಯಾಸ್ ಕಾಮತ್ ಅಪ್ಪೆ ಬೊಕ್ಕ ಶಿಕ್ಷಕಿಯರದು ಮಾತ್ರ ಸಮಾಜದ ಬದಲಾವಣೆ ಕನೆಯರ ಸಾಧ್ಯ. ಜೋಕ್ಲೆಗ್ ಆಕಂದೆ ಶಿಕ್ಷಣ ಕಲ್ಪಾವಡ್ ಪನ್ಪಿನ ನಿಯಮಡ್ಲ ಶಿಕ್ಷಕಿಯರು ತಾಳ್ಮೆರ್ದು ಶಿಕ್ಷಣ ಕೊರೋದಿತ್ತದು ಶಿಕ್ಷಕಿಯರ್ನ ದಿನ ಒಂಜಿ ದಿನಕ್ಕೆ ಮಾತ್ರ ಸೀಮಿತ ಇರಬಲ್ಲಿ. ವಿಧಾನ ಪರಿಷತ್ ಶಿಕ್ಷಕಿಯರು ಪ್ರತಿನಿಧಿಸಾಯರೆ ಅವಕಾಶ ಕಲ್ಪಿಸಾವನ ಮೂಲಕ ಶಿಕ್ಷಕರಿಗೆ ವಿಶೇಷ ಸ್ಥಾನ ಕೊಡ್ತು ಪಂಡ ತೆರಿಪಾಯರು ಅಂತ ಹೇಳುವಂಥವರು ಬೇಕೇ ಬೇಕು. ಅದನ್ನು ಶಿಕ್ಷಕರ ವಿಶೇಷವಾದಂಥ ಪ್ರಯತ್ನದಿಂದ ನಮ್ಮ ಜೀವನ ಯಶಸ್ವಿ ಆಗುತ್ತೆ ಅಂತ ಹೇಳುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಹಾಗಾಗಿ ಶಿಕ್ಷಕರ ಬೇಡಿಕೆ ಈ ಹಿಂದೆ ನನಗೆ ಕೊಟ್ಟಂಥ ಮನವಿಯನ್ನು ಕೂಡ ನಾನು ವಿಧಾನಸೌಧದಲ್ಲಿ ಮಾತಾಡಿದ್ದೆ. ಈಗಲೂ ಕೂಡ ಕೊಟ್ಟಂಥ ಮನವಿಯನ್ನು ನಿಮ್ಮೆಲ್ಲರ ಪರವಾಗಿ ವಿಧಾನಸೌಧದಲ್ಲಿ 100ಕ್ಕೆ 100 ಮಾತಾಡ್ತೇನೆ. ಆದರೆ ಖಾದರ್ ಸಾಹೇಬರು ಅನುಮತಿ ಕೊಡಬೇಕಷ್ಟೇ. ಅವರು ಅನುಮತಿ ಕೊಟ್ಟಿಲ್ಲ ಅಂದರೆ ನಾನು ಮಾತಾಡಲಿಕ್ಕಾಗಲ್ಲ. ಹಾಗಾಗಿ ಅನುಮತಿ ಕೊಡ್ತಾರೆ ಅಂತೇಳುವಂಥ ವಿಶ್ವಾಸದೊಂದಿಗೆ ಒಂದು ಶಿಕ್ಷಕರ ಬಗ್ಗೆ ಅವರ ಬೇಡಿಕೆಗಳನ್ನು ಪ್ರಾಮಾಣಿಕವಾಗಿ ಸರ್ಕಾರದ ಗಮನಕ್ಕೆ ತರಿಸುವಂಥ ಕೆಲಸ ಕಾರ್ಯಗಳನ್ನು ಒಂದು ಶಾಸಕನಾಗಿ ಒಂದು ಜನಪ್ರತಿನಿಧಿಯಾಗಿ ನಾನು ಮಾಡ್ತೇನೆ. ಇವತ್ತು ನಾವು ಪ್ರತಿಯೊಂದು ಸಂದರ್ಭದಲ್ಲಿ ದೇವರಕ್ಕಿಂತ ಮುಂಚಿತವಾಗಿ ಪ್ರಾರ್ಥನೆ ಮಾಡೋದು ಯಾರಿಗೆ ಅಂತ ಹೇಳಿದ್ರೆ ಗುರು. ನಾವು ಪ್ರಾರ್ಥನೆ ಮಾಡುವಂಥ ಸಂದರ್ಭದಲ್ಲಿ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ ಪ್ರಥಮತವಾಗಿ ತರುವಂಥದ್ದು ಗುರುವನ್ನು ಮತ್ತು ದೇವರನ್ನು. ಹಾಗಾಗಿ ಗುರುಗಳಿಗೆ ಭಾಳ ಶ್ರೇಷ್ಠವಾದಂಥ ಒಂದು ಗೌರವ ಮತ್ತು ಶ್ರೇಷ್ಠವಾದಂಥ ಸ್ಥಾನದಲ್ಲಿ ಇಟ್ಟಂಥ ವಿಶೇಷವಾದಂಥ ದೇಶ ಯಾವುದು ಅಂತ ಕೇಳಿದರೆ ಅದು ಭಾರತ. ಈ ಹೊರತು 57 ನಿವೃತ್ತ ಶಿಕ್ಷಕರನ್ನು ಗೌರವಿಸಾಯಿರು. ಶುಭ. ಕುಡ್ಲ ಮಾನಸಿಕ ಆರೋಗ್ಯ ಕೇಂದ್ರ ಮನಃಶಾಂತಿ ಪ್ರಾಧ್ಯಾಪಕರು ಡಾಕ್ಟರ್ ರಮೀಳಾ ಶೇಖರ್ ದಿಕ್ಸೂಚಿ ಭಾಷಣ ಮಾಡ್ತಾರೆ. ಮಹಾನಗರ ಪಾಲಿಕೆ ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು, ಸದಸ್ಯರು ವೀಣಾ ಮಂಗಳ, ಅನುದಾನಿತ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷರು ಕೆಎಂಕೆ ಮಂಚನಾಡಿ, ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷರು ಶೇಖರ್, ಯೂನಿಯನ್ ಬ್ಯಾಂಕ್ ಡಿಜಿಎಂ ಎ ರಾಜಮಣಿ, ಸಿಇಟಿ ಉಪನ್ಯಾಸಕರು ಶಿವಾನಂದ, ಕ್ಷೇತ್ರ ಶಿಕ್ಷಣ ಸಮನ್ವಯ ಅಧಿಕಾರಿ ಡಾಕ್ಟರ್ ಪ್ರಶಾಂತ್ ಕುಮಾರ್, ಪ್ರಭಾರ ಸಮನ್ವಯ ಅಧಿಕಾರಿ ಸುಷ್ಮಾ ವಿಕಿಣಿ, ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ಜಯವಂತಿ ಸೋನ್ಸ್,
ಪ್ರೌಢಶಾಲಾ ಸಹಶಿಕ್ಷಕಿಯರ ಸಂಘದ ಅಧ್ಯಕ್ಷರು ಪ್ರಮೀಳಾ, ದೈಹಿಕ ಶಿಕ್ಷಣ ಶಿಕ್ಷಕಿಯರ ಸಂಘದ ಮೈಸೂರು ವಿಭಾಗದ ಕಾರ್ಯದರ್ಶಿ ತ್ಯಾಗಂ ಹರೇಕಳ, ಡಯಟ್ ಉಪನ್ಯಾಸಕರು ಆಂಟನಿ ಕುಟೇನು, ನೋಡಲ್ ಅಧಿಕಾರಿ ಪೀತಾಂಬರ, ಮೂಡಾ ಅಧ್ಯಕ್ಷರು ಸದಾಶಿವ ಉಳ್ಳಾಲ್, ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಮಹೇಶ್ ಕುಮಾರ್ ಹೊಳ್ಳ, ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿ ಲಿಲ್ಲಿ ಪಾಯಸ್ ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಕ್ಷೇತ್ರ ಶಿಕ್ಷಣಾಧಿಕಾರಿ HR ಈಶ್ವರ್ ಸಭೆ ನೆತ್ಕೊಂಡರು. ಪ್ರಭಾರ ಸಮನ್ವಯಾಧಿಕಾರಿ ಸುಷ್ಮಾ ವಿ ಕಿಣಿ, ದೈಹಿಕ ಶಿಕ್ಷಣ ಶಿಕ್ಷಕಿಯರು ಮೋಹನ್ ಶಿರ್ಲಾಲ್ ಬೊಕ್ಕ, ಚಿತ್ರಕಲಾ ಶಿಕ್ಷಕಿಯರು BM ರಫೀಕ್ ತುಂಬೆ ಸಭೆ ಸುಧಾರಿಕೆ ಮಲ್ತೇರು. ಈ ಹೊರತು ಅನುದಾನಿತ ಶಾಲೆಗಳ ಸಮಸ್ಯೆದ ಬಗೆಟ್ ಸ್ಪೀಕರ್ UT ಖಾದರ್ ಬೊಕ್ಕ ಶಾಸಕಿಯರು ವೇದವ್ಯಾಸ್ ಕಾಮತ್ರೆಗ್ ಸಂಘದ ಅಧ್ಯಕ್ಷರು KMK ಮಂಜನಾಡಿ ಮನವಿ ಸಲ್ಲಿಸಾಯಿರು. ಯೋಜನೆಯನ್ನು ಮೊದಲಿನಂತೆ ಅದನ್ನು ಯಥಾವತ್ತಾಗಿ ನಮಗೂ ಜಾರಿಗೊಳಿಸಬೇಕು. ಮತ್ತೆ ಸರ್ಕಾರಿ ಶಾಲೆಗಳಿಗೆ ನೀಡುವಂಥ ಎಲ್ಲ ಸವಲತ್ತುಗಳನ್ನು ಅದು ಸುರಕ್ಷತೆ ಶಾಲಾ ಬಿಲ್ಡಿಂಗ್ ಅಲ್ಲ, ಮಕ್ಕಳ ಸುರಕ್ಷತೆ ಅಲ್ಲ ಸರ್, ಅದು ಅನುದಾನಿತ ಶಾಲೆಗಳಿಗೆ ಮಾತ್ರ. ಸರ್ಕಾರಿ ಶಾಲೆಗೆ ಯಾರು ಸುರಕ್ಷತೆ ಕೊಡ್ತಾರೆ? ಅಲ್ಲ, ಎಲ್ಲ ಮಕ್ಕಳಿಗೆ ಕೊಟ್ಟರೆ ನಮ್ಮ ಬೇಸರ ಇಲ್ಲ. ಅನುದಾನಿತ ಶಾಲೆಗಳ ಮಕ್ಕಳಿಗೆ ಮಾತ್ರ ಏನು ಅಸುರಕ್ಷತೆ ಇದೆ. ಸರ್ಕಾರಿ ಶಾಲೆಗಳು ಅದಕ್ಕಿಂತಲೂ ನಾದುರಸ್ತಿಯಲ್ಲಿ ಇರುವಂಥ ಕಟ್ಟಡಗಳಲ್ಲಿ ಇವತ್ತು ಶಿಕ್ಷಣ ನೀಡುವಂಥ ವ್ಯವಸ್ಥೆ ಇದೆ. ಆದರೆ ನಮ್ಮ ಪೂರ್ವಜರು, ಸಂಘ ಸಂಸ್ಥೆಗಳವರು, ಮಠ ಮಂದಿರದವರು ಉತ್ತಮವಾದಂಥ ಕಟ್ಟಡಗಳನ್ನು ಕಟ್ಟಿಕೊಟ್ಟಿದ್ದಾರೆ. ಅದು ಸುರಕ್ಷತೆಯಿಂದಲೇ ಇದೆ. ಅದಕ್ಕೆ ಪುನಃ ಸುರಕ್ಷತೆ ಮಾಡಬೇಕು ಅಂತ ಹೇಳಿದರೆ ನಮ್ಮ ಅನುದಾನಿತ ಶಾಲೆಗಳನ್ನು ಸ್ಲೋ ಪಾಯ್ಸನ್ ಮೂಲಕ ಕೊಲ್ಲುವಂಥ ವ್ಯವಸ್ಥೆ ಆಗಿದೆ ಅಂತೇಳಿ ನಾವು ಬಹಳಷ್ಟು ಬೇಸರದಿಂದ ಹೇಳಿಕೊಳ್ಳುತ್ತಾ, ಪ್ರೌಢಶಾಲೆಗೆ ಶಿಕ್ಷಕಿಯರ ನೇಮಕಾತಿಗೆ ಆದೇಶ ಕೊಡ್ದುಪ್ಪನ ಸರ್ಕಾರ ಪ್ರಾಥಮಿಕ ಶಾಲೆಯನ್ನು ಕಡೆಗಣಿಸಾದನು. ಅನುದಾನಿತ ಶಾಲೆಗಳಿಗೆ ದೈಹಿಕ ಶಿಕ್ಷಣ ಶಿಕ್ಷಕಿಯರ ನೇಮಕಾತಿಗಳ ಅವಕಾಶ ಕೊರಡು. ಸರ್ಕಾರಿ ಶಾಲೆಗಿಜ್ಜಾಂದಿನ ಅಗ್ನಿ ಬೊಕ್ಕ ಕಟ್ಟಡ ಸುರಕ್ಷತೆ ವ್ಯವಸ್ಥೆದ ನಿಯಮನ ರದ್ದು ಮಲ್ಪಡು ಮನವಿಡು ತೆರಿಪಾಯಿರು. ಮೋಕೆದ ವೀಕ್ಷಕ ಬಂಧುಲೆ, ಇಡೆಗೂ ಹೊಸಕೊಳದ ಇನ್ನಿತ ಸುದ್ದಿಗೊಂಚಲು ಮುಗಿತಂದುಲ್ಲ. ನಿರಂತರ ಸುದ್ದಿ ವಿಶೇಷತೆಗೆ ಏಪಲತು ಒಂದಪ್ಲೆ ಹೊಸಕೊರಲ್ 24x7.